ಮಧುಗಿರಿ ತಾಲೂಕಿನ ಪುರವರ ಹೋಬಳಿಯ ಹಳೆ ತಿಮ್ಮೇನಹಳ್ಳಿಯ ಅಂಗನವಾಡಿ ಕೇಂದ್ರ ಹಾಗೂ ಗೊಂದಿಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮೊನ್ನೆ ರಾತ್ರಿ ಕಳ್ಳತನವಾಗಿದ್ದು, ಅಂಗನವಾಡಿ ಕೇಂದ್ರದಲ್ಲಿ ಬಾಗಿಲು ಮುರಿದು 2 ಗ್ಯಾಸ್ ಸಿಲಿಂಡರ್ ಹಾಗೂ ಸ್ಟವ್ ಅನ್ನು ಕಳ್ಳತನ ಮಾಡಿದ ಘಟನೆ ನಡೆದಿದೆ. ಈ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆ ನಾಗರತ್ನಮ್ಮ ಮಾಹಿತಿ ನೀಡಿದ್ದಾರೆ. ಹಳೆ ತಿಮ್ಮೇನಹಳ್ಳಿ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆಯಾದ ಆರ್.ಬಿ. ನಾಗರತ್ನಮ್ಮನವರು ಸದರಿಯಂತೆ ದಿನ ಕೆಲಸ ಕಾರ್ಯಗಳನ್ನು ಮುಗಿಸಿ 4 ಗಂಟೆಗೆ ಮನೆಗೆ ಹೋಗುತ್ತೇವೆ. ನೈಟ್ ಹೊತ್ತಲ್ಲಿ ಕಳ್ಳತನ ಆಗಿಬಿಟ್ಟು ಸಿಲಿಂಡ್ರು ಸ್ಟವ್ ಎಲ್ಲ ಕಳ್ಳತನ ಆಗಿದೆ. ನೈಟ್ ಹೊತ್ತಲ್ಲಿ ಆದ ಕಾರಣ ನಾವು CDPO ಆಫೀಸ್ಗೆ ದೂರನ್ನು ಸಲ್ಲಿಸಿರುತ್ತೇವೆ. ದೂರವಾಣಿ ಮುಖಾಂತರ ನಮ್ಮ ಮೇಲಧಿಕಾರಿಗಳು ಕೊಡಗೇನಹಳ್ಳಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಇಶ್ಯೂ ಮಾಡಿಬಿಟ್ಟು ಅಕ್ಲಾಸ್ಮೆಂಟನ್ನು ತಂದು ಆಫೀಸ್ಗೆ ಸಲ್ಲಿಸಬೇಕೆಂದು ದೂರವಾಣಿ ಮೂಲಕ ನಮಗೆ ತಿಳಿಸಿರುತ್ತಾರೆ. ಈ ಕಂಪ್ಲೇಂಟ್ ಮಾಡಿದ್ರೆ ಏನಿಲ್ವಾ? ಇನ್ನೂ ಮಾಡಿಲ್ಲ, ಕಂಪ್ಲೇಂಟ್ ಮಾಡಿಲ್ಲ. ಈಗ ಕಂಪ್ಲೇಂಟ್ ಮಾಡೋಕ್ಕೆ ಹೋಗಬೇಕು ಕೊಡಗೇನಹಳ್ಳಿ. ಸಿಲಿಂಡರ್ ಸ್ಟವ್ ಎರಡೇನೋ? ಎರಡು ಸಿಲಿಂಡ್ರು, 1 ಸ್ಟವ್. ಹಾಗೆ ಶಾಲೆಯ ಅಡುಗೆ ಕೋಣೆ ಬಾಗಿಲು ಮುರಿದು ಕಳ್ಳತನ ಮಾಡಲು ನೋಡಿದ್ದಾರೆ. ಆದರೆ ಅದರಲ್ಲಿ ಯಾವುದೇ ತರಹದ ಉಪಕರಣಗಳು ಸಿಗದ ಕಾರಣ ಬಾಗಿಲು ಬೀಗ ಮಾತ್ರ ಮುರಿದು ಹೋಗಿದ್ದಾರೆ ಎಂದು ಅಲ್ಲಿನ ಮುಖ್ಯ ಶಿಕ್ಷಕ ತಿಳಿಸಿದ್ದಾರೆ. ಸ್ಥಳಕ್ಕೆ ಕೋಡಿಗೇನಹಳ್ಳಿ ಆರಕ್ಷಕ ಠಾಣಾ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಿ ಮಾಹಿತಿಯನ್ನು ಪಡೆದರು. ಇತ್ತೀಚೆಗೆ ತಾಲೂಕಿನಾದ್ಯಂತ ಅಲ್ಲಲ್ಲಿ ಕಳ್ಳತನದ ವರದಿಯಾಗುತ್ತಲೇ ಇದ್ದು, ಈ ಹಿಂದಿನ ವಾರ ಕೂಡ ಪುರವರದ ಮುಡುದಮ್ಮ ದೇವಸ್ಥಾನದಲ್ಲಿ ಕೂಡ ಕಳ್ಳತನವಾಗಿದ್ದು, ಆರಕ್ಷಕ ಠಾಣೆ ಸಿಬ್ಬಂದಿಗಳು ಈ ಕಳ್ಳತನಗಳ ಜಾಡು ಹಿಡಿದು ಕಾನೂನಾತ್ಮಕ ಕ್ರಮ ಕೈಗೊಳ್ಳಬೇಕಾಗಿದೆ ಎಂದು ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ವರದಿ ಅಭಿದ್, ಮಧುಗಿರಿ. ಪಾಠಶಾಲೆ ಗೊಂದಿಹಳ್ಳಿ ಶಾಲೆಯಲ್ಲಿ ರಾತ್ರಿ ನಮ್ಮ ಶಾಲೆಯ ಒಂದು ಅಡಿಗೆ ಕೋಣೆಯ ಬೀಗ ಹೊಡೆದು ಬಿಟ್ಟು ಕಳ್ಳತನ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದರೆ ಒಳಗಡೆ ನಾವು ಸಿಲಿಂಡರ್ಗಳನ್ನು ನಾವು ಡೋರ್ ಹಾಕಿರ್ತಕ್ಕಂಥ ಆಫೀಸ್ ಕೊಠಡಿಗೆ ಆಫೀಸ್ ರೂಮ್ಗೆ ಇಟ್ಟು ಹೋಗಿದ್ದಕ್ಕೆ ಅವ್ರು ಏನು ತಗೊಂಡೋಗಿಲ್ಲ. ಬೀಗ ಹೊಡೆದರೆ ಪ್ರಯತ್ನ ಮಾಡಿದ್ರೆ ಏನೂ ಹೋಗಿಲ್ಲ. ನಮ್ಮ ಶಾಲಾ ಕೊಠಡಿಯಲ್ಲಿ ಏನೂ ಹೋಗಿಲ್ಲ. ಮಂಜಪ್ಪ, ಮುಖ್ಯ ಶಿಕ್ಷಕರು.